ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಚಾಲಕರು ನಿರ್ವಾಹಕರು ಇಲ್ಲೇ ಸೇವೆ ಸಲ್ಲಿಸಬೇಕಾದರೆ ವಿಭಾಗವಾಗಿ ನೇಮಕಾತಿಯ ಅವಶ್ಯಕತೆ ಇದೆ. ಈ ಕುರಿತು ಸರ್ಕಾರದ ಕಡೆಯಿಂದ ಸಾರಿಗೆ ಸಚಿವರ ಗಮನಕ್ಕೆ ತರಲಾಗಿದೆ. ಅದಕ್ಕಾಗಿ ವಿಮರ್ಶೆಗಳು ಮಾಡಲಾಗುತ್ತಿದೆ ಎಂದು ರಾಜ್ಯ ಬಂದರು ಮತ್ತು ಮೀನುಗಾರಿಕಾ ಸಚಿವರಾಗಿರುವ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ ಅವರು ಭರವಸೆಯನ್ನ ನೀಡಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗ ಮತ್ತು ಕೆಎಸ್ಆರ್ಟಿಸಿ ಎಸ್ಸಿ/ಎಸ್ಟಿ ನೌಕರರ ಸಂಘ ಪುತ್ತೂರು ವಿಭಾಗದ ಜಂಟಿ ಆಶ್ರಯದಲ್ಲಿ ಪುತ್ತೂರು ವಿಭಾಗೀಯ ಕೆಎಸ್ಆರ್ಟಿಸಿ ಘಟಕದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣಾ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಮಾತನಾಡಿದರು. ಯಾವುದೇ ಒಂದು ಸಂಘಟನೆ ಇರಬಹುದು, ಆ ಸಂಘಟನೆಗೆ ಅದರದೇ ಆಗಿರತಕ್ಕಂಥ ವಿಚಾರಗಳಿದೆ, ಉದ್ದೇಶಗಳಿದೆ. ಆ ಸಂಘಟನೆಗಳು ಆ ಸಂಘಟನೆಯ ವಿಚಾರದ ಆಧಾರದಲ್ಲಿ ಬೆಳೀತಾ ಹೋದ್ರೆ ಆ ಸಂಘಟನೆಗೆ ಸಾವು ಇಲ್ಲ. ಸಂಘಟನೆ ಆ ವಿಚಾರವನ್ನು ಬಿಟ್ಟು ತನ್ನ ಸ್ವಾರ್ಥ, ತನ್ನ ವೈಯಕ್ತಿಕವಾಗಿರತಕ್ಕಂಥ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಹೋದಾಗ ಸಂಘಟನೆಯಲ್ಲೂ ಕೂಡ ಒಡಕುಗಳು ಉಂಟಾಗ್ತದೆ. ಆಗ ಸಂಘಟನೆಯ ಉದ್ದೇಶಗಳು ಬದಿಗೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾನಿಷ್ಟೇ ಹೇಳುವಂಥದ್ದು, ಇವತ್ತು ನಾವು ಯಾವುದೇ ಕಾರ್ಯಕ್ಷೇತ್ರ ಇರಬಹುದು, ಆ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಆ ರೀತಿಯ ಒಂದು ಕರ್ತವ್ಯವನ್ನ ನಾವು ನಿರ್ವಹಿಸಬೇಕಾದ್ರೆ ಎಲ್ಲರಿಗೂ ಕೂಡ ಅವಕಾಶಗಳು ಸಿಕ್ಕಲಿಲ್ಲ. ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಅಭಿವೃದ್ಧಿ ಸಾರಿಗೆ ನಿಗಮ ಇರಬಹುದು. ಈ ನಿಗಮದಲ್ಲಿ ಚಾಲಕರು ತುಂಬಾ ಜನ ಇದ್ದಾರೆ. ಆದರೆ ರಸ್ತೆ ಸಾರಿಗೆ ಬಸ್ಸಿನಲ್ಲೇ ಚಾಲಕರಾಗಲಿಕ್ಕೆ ಕೆಲವು ವ್ಯಕ್ತಿಗಳಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಅವರನ್ನ ಕೆಎಸ್ಆರ್ಟಿಸಿ ಎಸ್ಸಿ/ಎಸ್ಟಿ ಘಟಕದಿಂದ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಬಿ ಜಯಕರ್ ಶೆಟ್ಟಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಸಂಘದ ಗೌರವಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಮೊದಲಾದವರು ಉಪಸ್ಥಿತರಿದ್ದರು.